ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನು ಮರುಸ್ಥಾಪಿಸಬೇಕಾದ ಅವಶ್ಯಕತೆ ಇದೆ. ಹೀಗಾಗಿ ಕೊಲೆ ಪ್ರಕರಣಗಳಲ್ಲಿ ರಾಜಕಾರಣಿಗಳ ಮಧ್ಯಪ್ರವೇಶವನ್ನು ತಡೆಯಬೇಕಾಗಿದೆ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ವಸಂತಾಚಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ದೀಪಕ್ ರಾವ್ ಮತ್ತು ಬಶೀರ್ ಅವರ ಕೊಲೆ ನಡೆದಿದ್ದು ಕೋಮು ದ್ವೇಷ ಮತ್ತು ರಾಜಕೀಯವನ್ನ ಇದರ ಜೊತೆಗೆ ಬೆರೆಸಲಾಗಿದೆ. ಇದರಿಂದಾಗಿ ಸೌಹಾರ್ದತೆಗೆ ಧಕ್ಕೆಯಾಗಿದೆ. ಕೊಲೆಯಂಥ ಘಟನೆಗಳನ್ನು ಎಲ್ಲರೂ ಖಂಡಿಸಬೇಕಾದ ವಿಚಾರವಾಗಿದೆ. ಸೌಹಾರ್ದ ಕರ್ನಾಟಕದ ಸಂದೇಶ ಸಾರುವ ನಿಟ್ಟಿನಲ್ಲಿ ಸಮಾನ ಮನಸ್ಕರು ಮಂಗಳೂರಿನಲ್ಲಿ ಜನವರಿ 30ರಂದು ಮಾನವ ಸರಪಳಿ ಹಮ್ಮಿಕೊಂಡಿದ್ದು ಇದಕ್ಕೆ ಸಿಪಿಐಎಂ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ ಎಂದು ಹೇಳಿದರು. ಇವತ್ತು ಹಿಂದೂ ಕೋಮುವಾದ ಮತ್ತು ಮುಸ್ಲಿಂ ಮೂಲಭೂತವಾದ ಒಂದಕ್ಕೊಂದು ಕೋಣಿಸಿಕೊಂಡು ರಾಜಕೀಯವಾಗಿ ಬೆಳೆಯಲು ಈ ರೀತಿಯ ಕೊಲೆಗಡುಕ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಈ ಕೊಲೆಗಡುಕ ರಾಜಕೀಯಕ್ಕೆ ತಿಲಾಂಜಲಿ ಆಡಬೇಕಾಗಿದೆ. ಯಾರೇ ಕೊಲೆಗಡುಕ ಕೃತ್ಯ ನಡೆಸಿದಾಗ ರಾಜಿ ಮಾಡದೆ ಆ ಕೃತ್ಯವನ್ನು ಖಂಡಿಸಬೇಕು. ಮಾತ್ರ ಅಲ್ಲದೆ ಅವರನ್ನು ಸಮಾಜದಿಂದ ಪ್ರತ್ಯೇಕಿಸಬೇಕಾಗಿದೆ. ಈ ಎರಡು ಕೊಲೆಗಳಲ್ಲಿ ಭಾಗಿಯಾಗುವಂಥ ಕೆಲವು ಕ್ರೂರಿ ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನಷ್ಟು ವ್ಯಕ್ತಿಗಳನ್ನು ಬಂಧಿಸಲಿಕ್ಕೆ ಇದೆ.